ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ನಾಳೆ ಅಷ್ಟಮಿ. ಕೆಲವರೆಲ್ಲ ಕೆಲವು ಕ್ವಶನ್ಸ್ ಕೇಳಿದರು, ಅದು ಎಷ್ಟು ಅರ್ಥ ಆಯಿತೋ ಗೊತ್ತಿಲ್ಲ. ಕಮೆಂಟ್ಸಲ್ಲಿ ಹಾಕಿದ್ದೀನಿ, ಅದಕ್ಕೋಸ್ಕರ ನಾನಿವತ್ತು ಈ ವಿಡಿಯೋದಲ್ಲಿ ಬರ್ತಾ ಇದ್ದೀನಿ. ನಾಳೆ ಅಷ್ಟಮಿ ಅಂದರೆ ಜಯಂತಿ ಯೋಗ ಇದೆ ನಾಳೆ. ಮಧ್ಯರಾತ್ರಿ ಚಂದ್ರೋದಯ ಆಗುವಾಗ ಸಾಧಾರಣ 11ರಿಂದ 12 ಗಂಟೆ ಒಳಗೆ ಆಗುತ್ತೆ. ನಾನು ಟೈಮ್ ನೋಡಿಲ್ಲ. 11ರಿಂದ 12 ಗಂಟೆ ಒಳಗೆ ಚಂದ್ರೋದಯ ಆಗುತ್ತೆ. ಆ ಟೈಮಿಗೆ ಅಷ್ಟಮಿ ಮತ್ತು ರೋಹಿಣಿ ನಕ್ಷತ್ರ ಎರಡೂ ಇದ್ದರೆ ಜಯಂತಿ ಯೋಗ ಅಂತ ಹೇಳ್ತಾರೆ. ಒಂದು ನಿಮಿಷ ತಾಳೆ, ನಾನು ನೋಡಿ ಹೇಳ್ತೇನೆ ಎಷ್ಟು ಗಂಟೆಗೆ ಚಂದ್ರೋದಯ ಅಂತೇಳಿ. ನಾಳೆ 12 ಗಂಟೆ 8 ನಿಮಿಷಕ್ಕೆ ಚಂದ್ರೋದಯ. ಅಷ್ಟೊತ್ತಿಗೆ ನಾವೇನು ಮಾಡಬೇಕು ಅಂದರೆ, ಬೆಳಗ್ಗೆ ಅಂತೂ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಪೂಜೆ ಮಾಡಿರ್ತೀವಿ ತಾನೆ. ಸಂಜೆ ಹೊತ್ತಿಗೆ ಆಗುವಾಗ ಅಲಂಕಾರ ಹಾಗೇನೇ ಇರಲಿ, ಅದರ ಮೇಲೆ ಸ್ವಲ್ಪ ಅರ್ಚನೆ ಮಾಡಿಬಿಟ್ಟು ಆನಂತರ ದೇವರಿಗೆ ನೈವೇದ್ಯ ಮಾಡಿ. ನೈವೇದ್ಯ ಅಂತಂದರೆ ನಾವು ನಾಳೆ ಉಪವಾಸ, ಯಾಕಂದರೆ ಮಧ್ವಾಚಾರ್ಯರು ಉಪವಾಸ ಆದ ಕಾರಣ, ಗುರುಗಳೆಲ್ಲ ಉಪವಾಸ ಆದ ಕಾರಣ ರಾತ್ರಿ ಹೊತ್ತಿನ ನಾವು ತಿನ್ನೋದು ಅಭ್ಯಾಸ ಏನು ಇಲ್ಲ. ಆದ ಕಾರಣ ಉಪವಾಸ ಇದ್ದ ಕಾರಣ ನಾಡಿದ್ದು ದ್ವಾದಶಿ, ಅಷ್ಟಮಿ ಅವತ್ತು ಏಕಾದಶಿ ಮಾಡಿ ದ್ವಾದಶಿಗೆ ನವಮಿಗೆ ದ್ವಾದಶಿ ಪಾರಣೆ ಮಾಡ್ತೀವಿ. ಅಂದರೆ ಅಷ್ಟಮಿಗೆ ಏಕಾದಶಿ, ಅಷ್ಟಮಿ ಏಕಾದಶಿ ಅಂತಲೇ ಹೇಳ್ತೀವಿ. ನವಮಿಗೆ ದ್ವಾದಶಿ ಪಾರಣೆ ಮಾಡ್ತೀವಿ. ಚಕ್ಕುಲಿ ಉಂಡೆ ಎಲ್ಲ ಮಾಡಿರ್ತೀವಿ. ಆಮೇಲೆ ಶುಂಠಿ ಬೆಲ್ಲ ಸೇರಿಸಿ ಪೆದ್ಮೆತಿ ಮದ್ದು ಅಂತ ಹೇಳ್ತಾರೆ, ಬಾಣಂತಿ ಮದ್ದು ಅಂತ ಮಾಡ್ತೀವಿ ನಾವು. ಇಷ್ಟೆಲ್ಲ ಮಾಡಿ ಪೂಜೆ ಆದ ನಂತರ ಎಲ್ರಿಗೂ ಗೊತ್ತಿರುತ್ತೆ, ನನಗೆ ಅಷ್ಟೋದು ನಮ್ಮನೇಲಿ ಗಂಡು ಮಕ್ಕಳು ಮಾಡೋ ಕಾರಣ 2 ತೆಂಗಿನಕಾಯಿ ಗಡಿಯಲ್ಲಿ ಒಂದು ಚಂದ್ರನಿಗೆ ಅರ್ಗೆ, ಒಂದು ದೇವರ ಹತ್ರ ಅರ್ಗೆ ಅಂತ. ಚಂದ್ರನ ಹತ್ರ ಅರ್ಗೆ ಬಿಡುವಂಥದ್ದು ಅಂತಂದರೆ ನಾವು ತುಳಸಿ ಕಟ್ಟೆ ಬುಡದಲ್ಲಿ ಬಿಡ್ತೀವಿ ದೇವರ ಹತ್ರ. ಆಮೇಲೆ ಪೂಜೆ ಮಾಡಿ ದೇವರ ಹತ್ರ ಅರ್ಗೆ ಬಿಡ್ತೀವಿ, ಮಂತ್ರ ಹೇಳ್ಕೊಂಡು ಅರ್ಗೆ ಬಿಟ್ಟು ಆನಂತರ ಹಾಗೆಯೇ ಉಪವಾಸ ಮಲ್ಕೊಳ್ಳುವಂಥದ್ದು. ಕೆಲವೊಂದು ಸಲ ಉಡುಪಿಗೂ ಹೋಗೋದುಂಟು, ಮನೆಯಲ್ಲಿ ಅರ್ಗೆ ಬಿಟ್ಟು ಉಡುಪಿಗೆ ಹೋಗಿ ಪುನಃ ಅಲ್ಲಿ ಅರ್ಗೆ ಬಿಡುವ ಕ್ರಮ ಉಂಟು. ಎಲ್ಲರ ಹೆಸರಲ್ಲಿ, ಗುರುಗಳಿಂದ ಹಿಡಿದು ಎಲ್ಲರ ಹೆಸರು, ಗುರುಗಳಂತಂದರೆ ಮಧ್ವಾಚಾರ್ಯರು, ರಾಘವೇಂದ್ರ ಸ್ವಾಮಿಗಳಲ್ಲಿ ಅರ್ಗೆ ಬಿಟ್ಟು ನಮ್ಮ ಹೆಸರುಗಳಲ್ಲಿ ಹಿರಿಯರು, ಅಂದರೆ ಯಾರಿಗೆ ಕೂಡೋದಿಲ್ಲ ನೋಡಿ, ವಯಸ್ಸಾಗಿರ್ತಾರೆ, ಅವರ ಹೆಸರಲ್ಲೆಲ್ಲ ಅರ್ಗೆ ಬಿಟ್ಟು ಆನಂತರ ನಾವು ಮಲ್ಕೊಳ್ತೀವಿ. 6ನೇ ದಿವಸ ಬೆಳಗ್ಗೆ ಬೇಗ ದ್ವಾದಶಿ ಥರನೇ ಪಾರಣೆ ಮಾಡ್ತೀವಿ. ಕಡುಬು ಎಲ್ಲ ಮಾಡಿರ್ತೀವಿ. ಆಮೇಲೆ ಕೆಲವರು ರಾತ್ರಿ ತಿನ್ನೋರು ಇದ್ದಾರೆ, ತಿನ್ನೋರು ತಿನ್ಬೋದು. ಸಾಧಾರಣವಾಗಿ ಮೊಸರೆದು ತಿನ್ನೋದಿಲ್ಲ, ಯಾರಿಗೆ ಉಪವಾಸ ಮಾಡಲಿಕ್ಕಾಗೋದಿಲ್ಲ ಅವರು ಅದೆಲ್ಲ ತಿಂತಾರೆ. ಮೊಸರು, ಅವಲಕ್ಕಿ, ಚಕ್ಕುಲಿ ಉಂಡೆ ಎಲ್ಲ, ಪಂಚಗಜ್ಜೆ ಎಲ್ಲ ಮಾಡಿರ್ತೀವಿ ತಾನೆ, ಅದನ್ನೆಲ್ಲ ತಿಂತಾರೆ. ಅದು ನಿಮ್ಮ ಅನುಕೂಲಕ್ಕೆ ಎಷ್ಟು ಉಪವಾಸ ಆಗುತ್ತೋ ಅಷ್ಟು ಮಾಡಿ, ಎಷ್ಟು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟು ಮಾಡಿ ಅಂತ ನನ್ನ ಅನಿಸಿಕೆ ಇದು. ಮಾರನೇ ದಿವಸ ದ್ವಾದಶಿ ಪಾರಣೆ ಮಾಡ್ತೀವಿ. ಸಂಜೆ ಉಡುಪಿಯಲ್ಲಿ ವಿಟ್ಲ ಪಿಂಡಿ ಇದೆ, ಅಂದರೆ ಮೊಸರು ಕುಡಿಕೆ. ಕೃಷ್ಣ ಹುಟ್ಟಿದ ನಂತರ ಮೊಸರು ಗಡಿಗೆ, ಬೆಣ್ಣೆ ಗಡಿಗೆಲ್ಲ ಒಡೆಯೋದು ಕಾಮ ಅಂತಾರೆ, ಅದಕ್ಕೆ ಮೊಸರು ಕುಡಿಕೆ ಅಂತಲೇ ಇಲ್ಲಿ ಉಡುಪಿಯಲ್ಲಿ ತುಂಬ ಫೇಮಸ್ಸು ವಿಟ್ಲ ಪಿಂಡಿ. ತುಂಬ ಜನ ಸೇರಿರ್ತಾರೆ, ತುಂಬ ವೇಷದವರು, ಹುಲಿ ವೇಷ, ಆಮೇಲೆ ಬದ್ದ ವೇಷ ಎಲ್ಲ ಹಾಕ್ಕೊಂಡು ಬಂದು ನಮ್ಮ ಮನೆಗೂ ಎಲ್ಲ ಬರ್ತಾರೆ. ನಾವು ಸ್ವಲ್ಪ ಉಂಡೆ ಚಕ್ಕುಲಿ ಏನು ಮಾಡಿರ್ತೀವಿ ಅದನ್ನ ಕೊಟ್ಟು ಅವ್ರನ್ನ ಕಳಿಸ್ತೀವಿ. ನೀವೆಲ್ಲ ಹೇಗೆ ಅಷ್ಟಮಿ ಆಚರಣೆ ಮಾಡ್ತೀರಾ ಅದನ್ನ ನೋಡ್ಕೊಂಡು ಕಮೆಂಟ್ಸಲ್ಲಿ ಹೇಳಿ. ಈಗ ನೋಡಿ, ಒಂದು ಮಧ್ಯಾಹ್ನದ ಮೀಲ್ ಪ್ಲ್ಯಾನ್ ತೊಗೊಂಬಂದಿದ್ದೆ, ಅದನ್ನ ಈಗ ಈ ವಿಡಿಯೋದಲ್ಲಿ ಜೊತೆ ಅಟ್ಯಾಚ್ ಮಾಡ್ತೀನಿ. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಅಷ್ಟಮಿ ಪೂಜೆ ನಿಮಗೆ ಹೇಗೆ ಮಾಡಬೇಕು ಅಂತ ಡೀಟೇಲ್ ಆಗಿ ಬೇಕು ಅಂತಂದರೆ ಯಾರ ಹತ್ರ, ನಮ್ಮ ಮನೇಲಿ ಗಂಡಸರು ಮಾತ್ರ ಪೂಜೆ ಮಾಡುವಂಥದ್ದು, ಅವ್ರ ಹತ್ರ ಕೇಳಿ ನಿಮಗೆ ಬೇಕಾದರೆ ವಿಡಿಯೋ ನಾನು ಮಾಡ್ತೀನಿ. ಧನ್ಯವಾದಗಳು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಅಷ್ಟಮಿಯ ಶುಭಾಶಯಗಳು. ನಮಗೆ ಅಷ್ಟಮಿ ನಾಳೆಯಿಂದ ಗಮ್ಮತ್ತು. ಇವತ್ತೇ ಎಷ್ಟೋ ವೇಷಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ಕೇಳ್ತಾ ಉಂಟು, ನೋಡೋಣ. ಥ್ಯಾಂಕ್ ಯು. ಆದರೆ ವಿಡಿಯೋ ಮಾಡಿ ಹಾಕ್ತೀನಿ ಅದರದ್ದು, ಆಯಿತಾ? ಧನ್ಯವಾದಗಳು. ಇವತ್ತು ನೋಡು, ಮಧ್ಯಾಹ್ನದೊಂದು ಮೀಲ್ ಪ್ಲ್ಯಾನ್ ತಗೊಬಂದಿದ್ದೀನಿ ನೋಡಿ. ಇದು ಮಜ್ಜಿಗೆ ಸಾರು. ನಾವು ವ್ರತದಲ್ಲಿ ಮಾಡ್ತಾ ಇದ್ವಲ್ಲ, ಅದೇ ಥರ ಅನ್ನದ್ದು ತಿಳಿ ಇರುತ್ತಲ್ವ, ಗಂಜಿ, ಅದನ್ನ ತಗೊಂಡು ನೋಡಿ, ಕಾಯಿಮೆಣಸು, ಶುಂಠಿ, ಇಂಗು, ಅರಶಿನ, ಆನಂತರ ಉಪ್ಪು, ಸ್ವಲ್ಪ ಜೀರಿಗೆ, ಇಷ್ಟನ್ನೆಲ್ಲ ಜಜ್ಜಿಕೊಂಡು ಸಾರಿಗೆ ಹಾಕ್ಕೊಂಡು ಕುದಿಸಬೇಕು. ನೋಡಿ ಈ ಥರ ಹಾಕ್ಕೊಳ್ಳಿ. ನನ್ನ ಹತ್ರ ಮಾಮೂಲು ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಅದು ಮನೆಯಲ್ಲಿ ಬೆಳೆದ ಕೊತ್ತಂಬರಿ ಸೊಪ್ಪನ್ನೇ ಹಾಕ್ಕೊಂಡೆ ನೀವು ಕಾಣ್ಬೋದು. ಇದು ನಾವು ವ್ರತದಲ್ಲಿ ಜೀರಿಗೆ ಪುಡಿ, ಪೆಪ್ಪರ್ ಪುಡಿ ಹಾಕಿ ಮಾಡ್ತೀವಲ್ವ, ಇದರಲ್ಲಿ ನೋಡಿ ಯಾವುದೆಲ್ಲ ಹಾಕಿ ಮಾಡ್ತೀವಿ, ತುಂಬ ಅದ್ಭುತವಾಗಿರುತ್ತೆ. ಖಾರ ಅದೆಲ್ಲ ನಿಮಗೆ ಬೇಕಾದಂಗೆ ಹಾಕ್ಕೊಳ್ಳಿ. ಆನಂತರ ಹುಳಿ ಮಜ್ಜಿಗೆ ಬೇಕು ಇದಕ್ಕೆ. ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹುಳಿ ಮಜ್ಜಿಗೆನ ಹಾಕ್ಕೊಳ್ಳಿ ನೀವು. ತುಂಬ ಚೆನ್ನಾಗಿ ಬರುತ್ತೆ. ಈ ಮಾಮೂಲು ಸಾರು ತಿಂದು ಬುಡ್ದು ಹೋದರೆ ಈ ಥರ ಸಾರು ಮಾಡ್ಕೊಂಡು ತಿಂದರೆ ಒಂದು ತುತ್ತು ಅನ್ನ ಜಾಸ್ತಿನೇ ಸೇರುತ್ತೆ ನಿಮಗೆ.
ಇದಕ್ಕೆ ಸ್ವಲ್ಪ ಸೆಂಡಿಗೆ ಹಪ್ಪಳ ಏನಾದರೂ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ. ಜಜ್ಜಿಕೊಂಡು ಅದಕ್ಕೆ ಹಾಕ್ಕೊಳ್ಳಿ. ಹಾಕಿ ಒಂದು ಕುದಿ ಬರಿಸಿ. ವ್ರತದಲ್ಲಿ ಕಾಯಿಮೆಣಸು ಶುಂಠಿ ಎಲ್ಲ ಬರಲ್ಲ, ಅರಿಶಿನ ಎಲ್ಲ. ಈ ವ್ರತಕ್ಕೆ ನೋಡಿ, ವ್ರತ ಈಗ ದದಿ ವ್ರತಕ್ಕೆ ಇದೆಲ್ಲ ಬರುತ್ತೆ. ಆನಂತರ ಮಜ್ಜಿಗೆ ಹಾಕ್ಕೋಬೇಕು ನಾವು ಅದಕ್ಕೆ. ಮಜ್ಜಿಗೆ ಆನಂತರ ಸಾಸಿವೆ ಮತ್ತು ಜೀರಿಗೆಯಲ್ಲಿ ಇಂಗು ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ಸಾರು ರೆಡಿ. ತುಂಬ ಅದ್ಭುತವಾಗಿರುತ್ತೆ. ಅನ್ನ ಆಗಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಸಾರು ಚಕಾಚಕ್ ಅಂತ ಆಗಿಬಿಡುತ್ತೆ. ರಾತ್ರಿ ಊಟಕ್ಕೆ ಇದು ಹೇಳಿ ಮಾಡಿಸಿರುವಂಥದ್ದು. ಮಾಡಿ ನೋಡಿ, ಇದನ್ನ ತುಂಬ ಸಿಂಪಲಾಗಿ ಕಡಿಮೆ ಸ್ಪೈಸಿಯಾಗಿ ಇರುವಂಥದ್ದು ಇದು. ನಮ್ಮ ಮನೆಯಲ್ಲಿ ತುಂಬ ಜನರಿಗೆ ಇದು ಇಷ್ಟ ಆಗುತ್ತೆ. ಇಂಥ ಸಾರುಗಳೆಲ್ಲ ತುಂಬ ಹೆವಿ ಊಟ ಮಾಡಿ ಬಂದಾಗ ಈ ಥರ ಸಾರಂತೂ ಅದ್ಭುತವಾಗಿರುತ್ತೆ. ನೋಡಿ, ಹಾಗೇ ಬಿಡ್ತು ಸಾರು. ನೋಡಿ, ಆನಂತರ ನಾವು ಸಿರಿಧಾನ್ಯಗಳ ಪೊಂಗಲ್ ಮಾಡೋಣ. ನಾನು ಬರಗು ಮತ್ತು ಹೆಸರು ಬೇಳೆನ, ಒಂದು ಬರಗಿಗೆ ಅರ್ಧ ಹೆಸರು ಬೇಳೆ ಹಾಕಿ ಸ್ವಲ್ಪ ಅರಿಶಿನ ಆನಂತರ ತುಪ್ಪ ಹಾಕಿ ಬೇಯಕ್ಕಿಟ್ಟಿದೆ. ನೀವು ಕಾಣ್ಬೋದಲ್ಲಿ ಅದು ಬೇಯ್ತಾ ಬಂತು. ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡೋಣ. ಇದು ವ್ರತ ಅಲ್ಲದ್ದು. ವ್ರತದಲ್ಲಿಯೂ ನಾನು ತುಂಬ ಸಲ ಮಾಡ್ತಾಯಿದ್ದೆ. ಬರೀ ಜೀರಿಗೆ ಪೆಪ್ಪರ್ ಹಾಕಿ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ನೋಡಿ, ಕಾಯಿಮೆಣಸು, ಶುಂಠಿ, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ಆಮ್ಚೂರು ಪುಡಿ, ಆನಂತರ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಜಜ್ಜಿಕೊಳ್ಳಿ. ನಾನು ಉಪ್ಪು ಹಾಕಕ್ಕೆ ಮರ್ತಿದ್ದೆ, ಆನಂತರ ನಾನು ಹಾಕ್ಕೊಂಡೆ ಅದಕ್ಕೆ. ನೋಡಿ, ಎಲ್ಲ ಜಜ್ಜಿಕೊಂಡು ಹಾಕ್ಕೊಂಡ್ರೆ ಸಾಕು, ತೀರಾ ಸಣ್ಣಗಾಗೋದು ಬೇಡ. ಖಾರ ಬೇಡ ಅಂತ ಅನ್ನೋರು ತೆಗೆದಿಡ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ಇದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿ ಬೇಕು. ಒಂದು 2-3 ಚಮಚೆಯಷ್ಟು ತುಪ್ಪ ಹಾಕ್ಕೋಬೇಕಾಗತ್ತೆ ಒಂದು ವಾಟಿ ಬರಗು ಅಥವಾ ಸಿರಿಧಾನ್ಯಗಳಿಗೆ. ನೋಡಿ, ಈಗ ಜೀರಿಗೆ, ಪೆಪ್ಪರು, ಇಂಗು ಎಲ್ಲ ಹಾಕ್ಕೊಂಡೆ ನೀವು ಕಾಣ್ಬೋದು. ಹಾಕಿ ಒಂದು ಕುದಿ ಬರಿಸಿ ಆಮೇಲೆ ತುಪ್ಪದಲ್ಲಿ ಅದಕ್ಕೆ ಒಗ್ಗರಣೆ ಕೊಡಬೇಕು. ಜೀರಿಗೆ, ಅನಂತರ ಕರಿಬೇವಿನ ಸೊಪ್ಪು, ನೆಕ್ಸ್ಟು ಇಂಗು ಇಷ್ಟು ಹಾಕಿ ಒಗ್ಗರಣೆ ಕೊಡಿ. ಬೇಕಾದರೆ ದ್ರಾಕ್ಷಿ ಅಥವಾ ಗೋಡಂಬಿ ಅಥವಾ ನೆಲಗಡಲೆ ಏನಾದರೂ ಒಂದು ಹಾಕ್ಕೊಳ್ಳಿ. ತುಂಬಾ ಅದ್ಭುತವಾಗಿರುತ್ತೆ. ಇದು ರಾತ್ರಿ ಹೊತ್ತಿಗೂ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಮೊಸರು ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ಈಗ ವ್ರತ ಆದ ಕಾರಣ ನಾವು ಹಾಗೆಯೇ ತಿಂದ್ವಿ. ಮಜ್ಜಿಗೆ ಸಾರಿತ್ತಲ್ಲ, ಅದನ್ನ ಹಾಕ್ಕೊಂಡು ತಿಂದ್ವಿ. ನೋಡಿ, ಇದು ಒಂದು ಕಾದರೆ ಆಗೋಯ್ತು ಒಗ್ಗರಣೆ ಕೂಡ. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ವಿಡಿಯೋ ಅಷ್ಟಮಿದ್ದು ಮೋಸ್ಟ್ಲಿ ನಾನು ಗುಂಡ ಎಲ್ಲ ಮಾಡೋದನ್ನು ನಾಳೆ ನಾನು ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಎಷ್ಟು ಆಗುತ್ತೋ ಅಷ್ಟು ನಾಳೆ ಹಾಕ್ತೀನಿ. ಅಷ್ಟಮಿಗೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನಾಳೆ ವಿಡಿಯೋಗೆ ವೆಯ್ಟ್ ಮಾಡಿ. ನಾಳೆ ಉಪವಾಸ ಆದ ಕಾರಣ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಉಳಿದ ವಿಡಿಯೋನೆಲ್ಲ ನಾಡಿದ್ದು ಕಂಟಿನ್ಯೂ ವಿಡಿಯೋದಲ್ಲಿ ಹಾಕ್ತೀನಿ. ನೋಡಿ, ಆಯಿತು. ಇದಕ್ಕೆ ಸ್ವಲ್ಪ ಇಂಗು ಹಾಕಿ ತುಂಬ ಚೆನ್ನಾಗಾಗುತ್ತೆ. ಹೇಗಾಯಿತು ಹೇಳಿ ಫ್ರೆಂಡ್ಸ್ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಮಾಡಿ ನೋಡಿ. ಇಂಥದ್ದೆಲ್ಲ ಸಿರಿಧಾನ್ಯಗಳ ಅಡಿಗೆ ತುಂಬಾ ಒಳ್ಳೆಯದಾಗುತ್ತೆ. ಬರಗು ಯಾರಿಗೆ ಗೊತ್ತಿಲ್ಲ ಅವರು ಕಮೆಂಟ್ಸಲ್ಲಿ ಹೇಳಿ. ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ನಿಮಗೆ. ಅದನ್ನ ತುಂಬ ಸಲ ತೋರಿಸಿದ್ದೀನಿ. ಯಾರಿಗೂ ಗೊತ್ತಿರುತ್ತೆ ಬರಗು ಅಂತಂದರೆ. ಆನಂತರ ಬೆಳಗಿನ ಸ್ವಲ್ಪ ಬಿಸಿಬೇಳೆ ಭಾತ್ ಮಾಡಿದೆ. ಅದ್ರ ಜೊತೆ ಅನ್ನ, ಸಾರು, ಪೊಂಗಲ್, ನೆಕ್ಸ್ಟು ಉಪ್ಪಿನಕಾಯಿ ಜೊತೆ ಊಟ ರೆಡಿ ಆಯಿತು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ತುಪ್ಪದೊಂದಿಗೆ ಸಾರನ್ನು ಊಟ ಮಾಡೋದನ್ನು ಮರಿಬೇಡಿ. ಮಜ್ಜಿಗೆನೂ ಬೇಕು, ನಮಗಂತೂ ಮಜ್ಜಿಗೆ ಬೇಕೇ ಬೇಕು. ನೋಡೋಣ, ನಾಳಿನ ಅಷ್ಟಮಿ ವೀಡಿಯೋದಲ್ಲಿ ನಾನು ಸಿಗ್ತೇನೆ. ನಾನು ಏನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅದರ ಬಗ್ಗೆ ನಾನು ನಾಳೆ ನಿಮ್ಮ ವೀಡಿಯೋದಲ್ಲಿ ಬರ್ತಾಯಿದ್ದೀನಿ. ಧನ್ಯವಾದಗಳು.